ಎಲ್ಲರಿಗೂ ನಮಸ್ಕಾರ. ನಾನು ಚಂದ್ರಿಕಾ. ಅನ್ನಪೂರ್ಣಿ ಕಿಚನಿಗೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಪೂರಕ್ಲೆಲ್ಲ ಸೊಲ್ಮೆಲು ಯಾನು ಚಂದ್ರಿಕಾ ಅನ್ನಪೂರ್ಣಿ ಕಿಚನ್ಗೆ ನಿಕ್ಲೆನ್ ಮಾತರಿಂದ ಮೋಕೆಡಿ ಎತ್ಕೊನೊಂದುಲ್ಲೆ ಇನಿ ನಮ್ಮ ಪೀರೆದ ಒಂಜಿ ಫ್ರೈ ಮಲ್ಪುಗ. ಇವತ್ತು ನಾವು ಹೀರೆಕಾಯಿಯ ಫ್ರೈ ಮಾಡುವ ತುಂಬ ಸುಲಭ ಹಾಗೆ ತುಂಬ ರುಚಿ ಕೂಡ ಇರ್ತದೆ. ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಕಡೆ ಮುಟ ಸ್ಕಿಪ್ ಮಲ್ಪದೆ ತೂಲೆ ಎಡ್ಡೆ ರೆಸಿಪಿ ಐಕ್ ಮುಲ್ಪ ಒಂಜಿ ಪೀರೆ ತೊಂದೆ ಐತ ತುಲೆ ನಮ್ಮ ಕಡೆನು ಪೂರ ಇಂಚ ದೆಪ್ಪೊಡು ಮೇಲ್ಮೇಲ್ ಚೂರು ಐತ ಕಾವು ದೆತ್ತು ನೋಡಿ ಇಂಚ. ಇದರ ಮೇಲೆ ಸ್ವಲ್ಪ ನಾವು ಚಾಕುವಿನಿಂದ ತೆಕ್ಕೊಳ್ಳುವ. ಇದ್ರದ್ದು ನೋಡಿ, ಇದರದ್ದು ಸಿಪ್ಪೆ ಸ್ವಲ್ಪ ಸ್ವಲ್ಪ ತೆಗಿಬೇಕು, ಜಾಸ್ತಿ ತೆಗೆಯುವ ಅಗತ್ಯ ಇಲ್ಲ. ಜಾಸ್ತಿ ದೆಪ್ಪುನ ಬರ್ಚಿನಿತ ಚೋಲಿ ಚೂರು ಇಂಚ ನಮ್ಮ ಚಾಕುಡು ಇಂಚ ದೆತ್ತಣ್ಣ ಅಂಡು ಕತ್ತೆ ಇಲ್ಲ ಜನ ಚಾಕುಡ್ಲ ಬೊಕ ದೆತ್ತದು ಶೋಕು ದೆಕ್ಕೊಡು. ಇದನ್ನೆಲ್ಲ ಹೀಗೆ ಸಿಪ್ಪೆ ತೆಗೆದು ಇದನ್ನು ಚೆನ್ನಾಗಿ ತೊಳೆದು ಆಮೇಲೆ ನಾವು ಇದನ್ನು ರೌಂಡಾಗಿ ಕಟ್ ಮಾಡ್ಕೋಬೇಕು. ಉಂದೇನು ಬೊಕ್ಕ ನಮ್ಮ ರೌಂಡ್ ಕಟ್ ಮಲ್ಪೊಡು. ಕಡೆ ಮುಟ ಸ್ಕಿಪ್ ಮಲ್ಪಂದೆ ತೂಲೆ ಇದು ತುಲೆ ಒಂದು ಆಂಡು ಉಂದೇನು ದೆಕ್ಕದುಕೊಣತೆ ಐತೆ ನಮ್ಮ ಒಂದೇನು ಮೂರ್ನ ಲಂಚನೆ ನಮ್ಮ ಓಲೆ ಮೂರ್ಗ ಒಂದೇನು ತುಲಿತೆ ನೆಟ್ಟು ಒಂಜಿ ಪೀರಿಯಡ್ ಮಸ್ತ್ ಆಪುಡು ನಮ್ಮ ಕೇತು ಬೋಡ ಆತೈತೆ ಮಲ್ತುಂಗ. ಇದರಲ್ಲಿ ನೋಡಿ ನಾವು ಹೀಗೆ ರೌಂಡಾಗಿ ಚೆನ್ನಾಗಿ ತೊಳೆದು ಹೀರೆಕಾಯಿಯನ್ನು ಆಮೇಲೆ ಹೀಗೆ ನಾವು ರೌಂಡಾಗಿ ಕಟ್ ಮಾಡ್ಕೋಬೇಕು. ತುಂಬ ತೆಳು ಬೇಡ, ಸ್ವಲ್ಪ ದಪ್ಪವಾಗಿ ಕಟ್ ಮಾಡಬೇಕು. ಯಾಕಂದರೆ ಹೀರೆಕಾಯಿ ಬೇಗ ಬೇಯ್ತದೆ, ತುಂಬ ಸಾಫ್ಟ್ ಕೂಡ. ನಮ್ಮ ಮಸ್ತ್ ತೆಲ್ಪು ಕಟ್ ಮಲ್ಪನ ಬುಡ್ಸಿತುಲೆ ಇಂಚ ಅಂತೆ ದಪ್ಪನೆ ಮೂರು ಹಾಪುಂಡು ದೇಪಂಡ ಪೀರೆ ಬೇಗ ಬೇಯ್ಪುಡುತ್ತಲೆ ಈತ ದಪ್ಪ ಇಪ್ಪಡು ಮಸ್ತ್ ತೆಳು ಬುಡ್ಚಿ ಈತನೊಂದಿನ ಮೂರ್ದು ರೆಡಿ ಮಲ್ತಿವಂಡೆ. ಈಗ ಇದು ಕಟ್ ಮಾಡಿ ಆಯಿತು. ಇವಾಗ ಒಂದು ಪ್ಲೇಟಿಗೆ ನಾನು ಕೆಂಪು ಮೆಣಸಿನ ಹುಡಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು, ನಾನಿಲ್ಲಿ 2.5 ಚಮಚದಷ್ಟು ಕೆಂಪು ಮೆಣಸಿನ ಹುಡಿ ಸೇರಿಸ್ತಾ ಇದ್ದೇನೆ. ಸ್ವಲ್ಪ ನಿಗಲೆ ಖಾರ ಎತ್ಬೋಡು ಆತ ಕೆಂಪು ಮುಂಚಿದ ಪುಡಿ ಪಾಡೊಂಡ್ಲೆ ಯಾಮೂಲು 2.5 ಚಮಚ ಪಾಡೊಂಡೆ. ಐಕ್ ಅರ್ಧ ಚಮಚದಾತು ಉಪ್ಪು, ಅರ್ಧ ಚಮಚದಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ಆಮೇಲೆ ಅರ್ಧ ಚಮಚದಷ್ಟು ಕೊತ್ತಂಬರಿ ಪುಡಿ, ಆಮೇಲೆ 2 ಚಮಚದಷ್ಟು ಕಡಲೆ ಹಿಟ್ಟು, ಅರ್ಧ ಚಮಚ ಕೊತ್ತಂಬರಿದ ಪುಡಿ, 2 ಚಮಚದಾತು ಕಡಲೆದ ಪುಡಿ, ಅವೆಡು ಬಕ ಚೂರು ಮಂಜಲ್ದ ಪುಡಿ, ಸ್ವಲ್ಪ ಅರಸಿನ, 1 ನಿಂಬೆ ಹಣ್ಣನ್ನು ಇದಕ್ಕೆ ಹಿಂಡ್ಕೋಬೇಕು. ಒಂಜಿ ಲಿಂಬೆದ ರಸನ ನಮ್ಮನೆಕ್ಕೆ ಪುಂಟೊನ್ಗ ಉನೇನು ಬಕ ಶೋಕು ನಮ್ಮ ಬೆರವಡು ಒಂಜಿ ಲಿಂಬೆದ ರಸ ಬೋಡಾಪುಣ ದಯಪಂಡ ಒಂದು ಫ್ರೈ ಆಯ್ನ ದಾತ್ರ ಮತ್ತು ಪುಳಿ ಖಾರ ಅಂಚ ಕಡಕ್ಕಿತ್ತನ ಶೋಕು ಹಾಪುಂಡು. ಇದು ಸ್ವಲ್ಪ ಹುಳಿ ಖಾರ ಸ್ವಲ್ಪ ಕಡಕ್ಕಿದ್ರೆ ಫ್ರೈ ತುಂಬ ಖುಷಿ ಆಗ್ತದೆ ತಿನ್ನಲಿಕ್ಕೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ನಾವು. ನಿಮಗೆ ನನ್ನ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನವರ ಜೊತೆಗೆ ಶೇರ್ ಮಾಡಿ. ಇವಾಗ ನಾನಿಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೇನೆ. ಮುಲ್ಪೇನು ಒಂತೆ ನೀರನ್ನು ಪಾಡೊಂದುಲ್ಲೆ ಅವು ಹಿಟ್ಟು ಗಟ್ಟಿ ಅಂಚ ಮಸಾಲ ಅಂಚದು ಚೂರು ನೀರು ಪಾಡ್ದು ಒಂದು ಹದ ಮಲ್ತೊನುಡು. ಒಂತೆ ಮೀಡಿಯಮ್ ದಪ್ಪ ಇಪ್ಪಡು, ಮಸ್ತ್ ತೆಳುಲತ್ತು ಮಸ್ತ್ ದಪ್ಪಲತ್ತು, ತುಂಬ ತೆಳುವಾಗಿಯೂ ಅಲ್ಲ ತುಂಬ ದಪ್ಪವಾಗಿಯೂ ಅಲ್ಲ. ಹೀಗೆ ನೋಡಿ ನಾವು ಕಲಸಿ ಇಟ್ಕೊಂಡಾಯಿತು. ಇವಾಗ ಈ ಕಟ್ ಮಾಡಿದ ಹೀರೆಕಾಯಿಗೆ ಚೆನ್ನಾಗಿ ಹೀಗೆ ಮಸಾಲವನ್ನು ಸವರ್ಕೋಬೇಕು. ಇದತ್ತಲೆ 3 ದೀತಿನ ನಮ್ಮ ಪೀರೆಗೆ ಇಂಚ ನಮ್ಮ ಮಸಾಲನ್ನು ತಾಗವೋಡು ಶೋಕು. ನಿಗ್ಲಿಗೆ ಎನ್ನ ರೆಸಿಪಿ ಇಷ್ಟ ಅಂಡ ಆಯ್ನಾತ್ ಜನಕ ಪಂಡ ನಿಗಲ ಫ್ಯಾಮಿಲಿ ಫ್ರೆಂಡ್ಸ್ನಗಲೆ ಪೂರ ಶೇರ್ ಮಲ್ಪಲೆ. ನನ್ನೆಲ್ಲ ಸಬ್ಸ್ಕ್ರೈಬ್ ಆದಿ ಜನ ಸಬ್ಸ್ಕ್ರೈಬ್ ಮಲ್ಪಲೆ ಆಯ್ತಾ. ಬರೀಟಿತ್ತಿನ ಬೆಲ್ ಬಟನ್ ಆಲ್ ಬಂದು ಪ್ರೆಸ್ ಮಲ್ಪಲೆ. ನಮ್ಮ ಫೇಸ್ಬುಕ್ ಪೇಜನ್ಲ ಫಾಲೋ ಮಲ್ಪರೆ ಮರಪೊಡ್ಚಿ. ಇದು ಒಂದು ಪೂರ ಮಸಾಲ ತಾಗದ ಅಂಡು ನೋಡಿ. ಇದೆಲ್ಲದಕ್ಕೆ ನಾನು ಚೆನ್ನಾಗಿ ಮಸಾಲವನ್ನು ಸವರಿ ಇಟ್ಟಾಯಿತು ನೋಡಿ ಹೀರೆಕಾಯಿಗೆ. ಇವಾಗ ನಾವು ಇದನ್ನು ತಕ್ಷಣವೇ ಫ್ರೈ ಮಾಡ್ಬೋದು. ಒಂದು ಪ್ಯಾನಿಗೆ ನಾನು 2 ಚಮಚದಷ್ಟು ಎಣ್ಣೆಯನ್ನು ಸೇರಿಸ್ತಾ ಇದ್ದೇನೆ. ಒಂಜಿ ಪ್ಯಾನಿಗೆ ತುಲೆಯನ್ನು 2 ಚಮಚದಾತು ಮುಲ್ಪ ತಾರದ ಎಣ್ಣೆ ಪಾಡೊಂಡೆ. ಅವೆಡು ಬೊಕ್ಕ ಎಣ್ಣೆ ಬೆಚ್ಚಾಕಿನ ನಮ್ಮ ಒಂದೇನು ಪೀರೆನು ಜೊಂಜೆನೆಟ್ಟು ದೇಕ ಕಾಯರೆಗೆ ಪಾಡ್ಗ. ಇವಾಗ ನೋಡಿ ಎಣ್ಣೆ ಬಿಸಿಯಾದ ನಂತರ ನಾವು ಈ ಹೀರೆಕಾಯಿಯನ್ನು ಒಂದೊಂದಾಗೆ ನೋಡಿ ಹೀಗೆ ಹಾಕಬೇಕು. ಚೆನ್ನಾಗಿ 2 ಕಡೆ ಮಸಾಲ ಕೋಟಿಂಗ್ ಮಾಡಿ ಹಾಕ್ಕೋಬೇಕು. ಒಂದು ಬೇಗಲ ಬೇಯ್ಕೊಂಡು ಇದು ಬೇಗ ಬೇಯ್ತದೆ ಕೂಡ. ನೀವು ಇನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಅದರ ಹತ್ತಿರ ಇರುವ ಬೆಲ್ ಬಟನನ್ನು ಆಲ್ ಅಂತ ಪ್ರೆಸ್ ಮಾಡಿ. ನಮ್ಮ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ. ಇವಾಗ ನೋಡಿ ಇದು ಚೆನ್ನಾಗಿ ಕಾಯ್ತಾ ಉಂಟು. ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು, ಹೈ ಫ್ಲೇಮಲ್ಲಿ ಬೇಡ. ಇವಾಗ ಸ್ವಲ್ಪ ಹೊತ್ತು ಕಾದ ನಂತರ ನಾವು ಇದನ್ನು ತಿರುವಿ ಹಾಕ್ಕೋಬೇಕು. ನೋಡಿ ಹೀಗೆ ಇದನ್ನೀಗ ತಿರುವಿ ಹಾಕುವ. ಒಂತೆ ಪೊರ್ತು ಮಧ್ಯಮ ಉರಿಟೆ ಕಾಯ್ಪೊಡು ಒಂತೆ ಪೊರ್ತು ಹಾಕಿನ ನಮ್ಮನೆ ಇಂಚ ಮಕ್ತು ಪಾಡ್ಗ 2 ಸೈಡೆಲ್ಲ ಶೋಕು ಇಂಚ ಕಾಯ ಒಡುತ್ತಲೆ ನಮ್ಮ ಪೀರೆ ಶೋಕು ಕಾಯ್ದಂಡು ಮಸಾಲದೊಟ್ಟಿಗೆ ಕೋಟಿಂಗ್ಲ ಎಡ್ಡೆ ಪತ್ತದಂಡು ಒಂದು ಆಂಡ್ ಗ್ಯಾಸ್ ಬಂದ್ ಮಲ್ತಾ ಇತ್ತು ಒಂಜಿ ಪ್ಲೇಟಿಗೆ ಪಾಡೊಂದುಲ್ಲೆ.
ನಮ್ಮ ಹೀರೆಕಾಯಿ ಚೆನ್ನಾಗಿ ಬೆಂದಿದೆ, ಎರಡು ಕಡೆ ಮಸಾಲೆ ನೋಡಿ ಒಳ್ಳೆ ಕೋಟಿಂಗ್ ಕೂಡ ಹಿಡಿದಿದೆ. ಇದು ಆಯಿತು. ಇವಾಗ ಗ್ಯಾಸ್ ಬಂದ್ ಮಾಡಿ ನಾವಿದನ್ನು ಸರ್ವ್ ಮಾಡುವ. ಒಂದು ಟೊಮೆಟೊ ಸಾರು ಅಥವಾ ಯಾವುದಾದ್ರೂ ಒಂದು ಸಾಂಬಾರ್ ಜೊತೆ ಈ ಫ್ರೈ ತುಂಬ ರುಚಿಯಾಗಿ ಬರ್ತದೆ. ಖಂಡಿತ ಒಮ್ಮೆ ಟ್ರೈ ಮಾಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಖಂಡಿತ ನಿಗ್ಲೋರ ಈ ರೆಸಿಪಿನಿ ಟ್ರೈ ಮಲ್ಪಲೆ ಎಂಚಾತನಂದು ಎಂಕ್ ಕಮೆಂಟ್ ಮಲ್ಪಲೆ ಅಂಚನೆ ಲೈಕ್ ಮಲ್ಪರೆ ಮರಪೊಡ್ಚಿ. ಭಾರಿ ಶೋಕಾದ ಪೀರೆದ ಫ್ರೈ ರೆಡಿ ಆ್ಯಂಡ್ ಚೆನ್ನಾಗಿ ನೋಡಿ ಮಸಾಲ ಪೀರ ರೆಡಿ ಆಯಿತು. ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದ.